ಹುಣ್ಣಿಮೆ ಅಂಗವಾಗಿ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಲಕ್ಷ ತುಳಸಿ. ಉದ್ಯಾವರ ಮಾಡದಲ್ಲಿ ಉಚಿತ ಫುಡ್ ಪಲ್ಸ್ ಥೆರಪಿ ಶಿಬಿರ, ಸಾವಿರಾರು ಜನರ ಭಾಗಿ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ತೀಯ ಸಮಾಜ ಸಭಾಭವನ ಉದ್ಯಾವರ ಮಾಡದಲ್ಲಿ ಗುರುವಾರ ಬೆಳಗ್ಗೆ 10 ಗಂಟೆಗೆ ಫುಡ್ ಪಲ್ಸ್ ಥೆರಪಿ ವತಿಯಿಂದ ಉಚಿತ ಆರೋಗ್ಯ ಜಾಗೃತಿ ಹಾಗೂ ಫುಡ್ ಪಲ್ಸ್ ಥೆರಪಿ ಕುರಿತು ಮಾಹಿತಿ ಕಾರ್ಯಾಗಾರ ನಡೆಯಿತು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಆರೋಗ್ಯದ ಮಹತ್ವ, ಜೀವನ ಶೈಲಿಯಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಹಾಗೂ ಫುಡ್ ಪಲ್ಸ್ ಥೆರಪಿಯ ಪ್ರಯೋಜನಗಳ ಕುರಿತು ಸವಿವರ ಮಾಹಿತಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಶಂಭು ನಂಬೋದರಿ, ಅಣ್ಣ ದೈವದ ಪಾತ್ರಿ ಶ್ರೀ ರಾಜ ಬೆಲ್ಚಪ್ಪಾಡ, ತಮ್ಮ ದೈವದ ಪಾತ್ರಿ ತಿಮಿರು ಬೆಲ್ಚಪ್ಪಾಡ, ತೀಯ ಸಮಾಜದ ಅಧ್ಯಕ್ಷ ನೀಲಯ್ಯ ಪೂಮಣ್ಣು, ಹರೀಶ್ ಶೆಟ್ಟಿಮಾಡ, ಕಂಪಾನಿಯೋ ಮುಖ್ಯ ಪ್ರವರ್ತಕರಾದ ಡಾಕ್ಟರ್ ಸೀತಾರಾಮ ಶೆಟ್ಟಿ, ಮಾಜಿ ಪಂಚಾಯತ್ ಸದಸ್ಯೆ ಶ್ರೀಮತಿ ಜಯಶ್ರೀ ಹಾಗೂ ಸಮಾಜ ಸೇವಕ ವಾಮನ ಮಾಡ ಉಪಸ್ಥಿತರಿದ್ದರು. ಸ್ವಾಗತ ಭಾಷಣ ಮಾಡಿದ ಹರೀಶ್ ಶೆಟ್ಟಿ ಮಾಡ ಅವರು, ಜೀವನಕ್ಕೆ ಹಣ ಬೇಕು, ಆದರೆ ಹಣವೇ ಜೀವನವಾಗಬಾರದು. ಒತ್ತಡ ಮತ್ತು ವಿಷಾದರಹಿತ ಜೀವನಕ್ಕಾಗಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅತ್ಯಗತ್ಯ ಎಂದು ತಿಳಿಸಿದರು. ಇಂತೆಲ್ಲ ಒಂದು ಸಮಸ್ಯೆಗಳು ಬರ್ಲಿಕ್ಕೆ ನಾವು ಯಾವಾಗಲೂ ಹೇಳಿಕೊಂಡು ನನ್ನ ಜೀವನದಲ್ಲಿ ನಾನು ಬದುಕಲಿಕ್ಕೆ ತಿನ್ನಬೇಕು ಮಾರ, ತಿನ್ನಲಿಕ್ಕಾಗಿ ಬದುಕಿರಬಾರದು ಅಂತೇಳಿ. ಜೀವನಕ್ಕೆ ಹಣ ಬೇಕು, ಹಣವೇ ಮಾಡಿದ ಜೀವನ ಆಗಬಾರದು ಅಂತೇಳಿ ಇದ್ರಲ್ಲಿ ನಾವು ಏನನ್ನ ಸಾಧಿಸ್ಲಿಕ್ಕೆ ಆಗುದಿಲ್ಲ ಅಂತ ಒಂದು ಔಷಧ ರಹಿತವಾಗಿ ಇಂಥ ಒಂದು ಚಿಕಿತ್ಸೆಯನ್ನ ನೀಡುವಂತ ಒಂದು ವ್ಯವಸ್ಥೆಯನ್ನ ಮಾಡಿದಂತ ನಮ್ಮ ಎಲ್ಲ ಪ್ರಭಾಕರನಾಗ ಅವರೆಲ್ಲ ತಂಡದವರಿಗೆ ನಾನು ಮೊದಲಾಗಿ ಅಭಿನಂದನೆ ಸಲ್ಲಿಸ್ತಾ, ಇದೇ ವೇಳೆ ಉಚಿತ ಆರೋಗ್ಯ ಜಾಗೃತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿದ ಪ್ರಭಾಕರ ಹಾಗೂ ಅವರ ತಂಡವನ್ನು ಅಭಿನಂದಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳು ಮತ್ತು ಸಾರ್ವಜನಿಕರಿಗೆ ಬೆಳಗಿನ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾಹಿತಿಯೊಂದಿಗೆ ಫುಡ್ ಥೆರಪಿಯ ಪ್ರಾತ್ಯಕ್ಷಿಕೆ ಮತ್ತು ಎಲ್ಲರೂ ಫುಡ್ ಥೆರಪಿಯ ಸದುಪಯೋಗವನ್ನು ಪಡೆದುಕೊಂಡರು. ಈ ಥೆರಪಿ 18ರಂದು ಆರಂಭಗೊಂಡಿದ್ದು ಆಗಸ್ಟ್ 3ರ ತನಕ ನಡೆಯಲಿದೆ. 84% ಭಾರತೀಯರಿಗೆ ಬರುವಂತ ಕಾಯಿಲೆಗಳು ಆಹಾರ ಪದ್ಧತಿಯಿಂದ ಬರುವಂತ ಕಾಯಿಲೆಗಳಂತೆ. ಆದ್ದರಿಂದ ಫುಡ್ ಹ್ಯಾಬಿಟ್ ಅನ್ನ ಬದಲಾವಣೆ ಮಾಡಿಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಕೆಲವರು ಬೆಳಿಗ್ಗೆ 6 ಗಂಟೆಯಿಂದ ತಿನ್ಲಿಕ್ಕೆ ಶುರು ಮಾಡಿದ್ರೆ ರಾತ್ರಿ 12 ಗಂಟೆವರೆಗೆ ಕಂಟಿನ್ಯೂ ಹೋಗ್ತಾ ಇರ್ತದೆ. ಈ ಅಭ್ಯಾಸ ಒಳ್ಳೆಯದಲ್ಲ. ಅಟ್ಲೀಸ್ಟ್ ಒಂದು 35 ವರ್ಷ ಆದ ನಂತರ ಹಸಿವೆ ಆದಾಗ ಊಟ ಮಾಡುವಂತ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು. ಅದು ಈ ವಾರದಿಂದ 10 ಬರುವಾಗ ಕರೆಕ್ಟ್ ಕಮ್ಮಿ ಬರ್ಬೋದು. ಮುಂದೆ ನಿದ್ರೆಯಾಗಿ ಈ ಹುರಿಯಿಂದಾಗಿ ನಿದ್ರೆ ಇರಲಿಲ್ಲ, ಈಗ ನಿದ್ರೆ ಕಂಪ್ಲೀಟ್ ಬರ್ತಾ ಇದೆ. ആൾക്ക് അസ്തമത്തിൻ്റെ പ്രോബ്ലം ഉണ്ടായി. അതിപ്പോൾ ഞാൻ ടാബ്ലറ്റ് എടുക്കുന്ന കുറച്ച് നിർത്തിയിട്ടുണ്ട്. പിന്നെ കാല് മുട്ടുവേദന ഉണ്ടായി, കൈ കാൽ തരിപ്പെടുക്കുന്ന അതും ഈ ಫಿಸಿಯೋಥೆರಪಿ ഒരു 10ನೇ ಕ್ಲಾಸ್ಗೆ ಬಂದ പിന്നെ കുറച്ച് ಕೊಣಾಯಿട്ടുണ്ട്. ನಿದ್ರೆ ತುಂಬ ಬರ್ತಾ ಇದೆ, ಮತ್ತು ಕಾಲು ನೋವು ಸ್ವಲ್ಪ ಇತ್ತು, ಅದು ಕೂಡ ತುಂಬ ಕಮ್ಮಿಯಾಗಿದೆ. ಈ ಥೆರಪಿಯಿಂದ ಒಳ್ಳೆಯ ರಿಸಲ್ಟ್ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ.